ಈಗಿನ ಯುವಕ ಯುವತಿಯರಿಗೆ ಬೈಕ್ ಅಂದ್ರೆ ಅದೇನೋ ಕ್ರೇಜ್. ಯಾವಾಗಲೂ ಜಾಲಿ ರೈಡ್ ಮೂಡ್ ನಲ್ಲೇ ಇರ್ತಾರೆ. ಆದ್ರೆ ಇಲ್ಲೊಬ್ಬ ಯುವಕನ ಬೈಕ್ ಪ್ರೇಮ ನೋಡಿದ್ರೆ ನೀವು ಹುಬ್ಬೇರಿಸಿ ನೋಡ್ತಾ ಕೂರ್ತೀರಾ. ಎಷ್ಟಕ್ಕೂ ಆತನಿಗಿರುವ ಪ್ಯಾಷನ್ ಯಾವುದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಂಡೇ ಜಾವಾ, ಮಂಡೇ ಹಾರ್ಲಿ ಡೇವಿಡ್ಸನ್, ಟ್ಯೂಸ್ಡೇ ಲ್ಯಾಂಬರ್ಟಾ, ಹೀಗೆ ಸ್ಯಾಟರ್ಡೇವರೆಗೂ ದಿನಕ್ಕೊಂದು ಬೈಕ್ ನಲ್ಲಿ ಯುವಕ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಉಳಿದವರು ಹುಬ್ಬೇರಿಸಿ ನೋಡ್ತಾ ಕೂರ್ಬೇಕು. ಒಂದು ವಾರ ಬಿಡಿ, ಒಂದು ತಿಂಗಳು ಓಡಾಡಿದ್ರೂ ಇವರ ತರಹೇವಾರಿ ಬೈಕ್ ಕಲೆಕ್ಷನ್ ಖಾಲಿಯಾಗಲ್ಲ. ಹೌದು, ಉಡುಪಿಯ ಆತ್ರಾಡಿ ಸಮೀಪದ ರೋಷನ್ ಶೆಟ್ಟಿ ಒಂದು ಅಪೂರ್ವ ಹವ್ಯಾಸ ಹೊಂದಿರುವ ಯುವಕ. ಇವರ ಬಳಿ ಒಂದಲ್ಲ ಎರಡಲ್ಲ 30 ಬೈಕ್ ಇದೆ. ಆ ಪೈಕಿ 25 ರನ್ನಿಂಗ್ ಕಂಡೀಷನ್ ಅಲ್ಲಿ ಇದ್ರೆ ಇನ್ನು 5 ರಸ್ತೆಗಿಳಿಯೋಕೆ ಸಿದ್ಧವಾಗ್ತಿದೆ. ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿರುವ ರೋಷನ್ಗೆ ಬಾಲ್ಯದಿಂದಲೇ ಬೈಕ್ ಕ್ರೇಜ್. ತಾನು ಸಂಪಾದನೆ ಆರಂಭಿಸಿದ ನಂತರ ತನ್ನ ಕನಸಿನ ಬೈಕುಗಳ ಖರೀದಿ ಆರಂಭಿಸ್ತಾರೆ. ಕಳೆದ 10 ವರ್ಷಗಳಲ್ಲಿ 30 ವೆರೈಟಿಯ ಬೈಕ್ ಕಲೆಕ್ಷನ್ ಹೊಂದಿದ್ದಾರೆ. ಕಂಪನಿ ಮುಚ್ಚೆ 25 ವರ್ಷವಾದ್ರೂ ಇನ್ನೂ ತನ್ನ ಯೌವನ ಉಳಿಸಿಕೊಂಡಿರುವ ಜಾವಾ ಬೈಕ್ ಇವತ್ತಿಗೂ ರೈಡರ್ಸ್ ಗಳ ಫೇವರೇಟ್. ರೋಷನ್ ಸಂಗ್ರಹದಲ್ಲಿ 1962ರ ಸುಮಾರಿನ ಜಾವಾ, 69ನೇ ಇಸವಿಯ ಲ್ಯಾಂಬರ್ಟಾ, 70ನೇ ದಶಕದ ವಿಜಯ್ ಸೂಪರ್ ಮಾತ್ರವಲ್ಲ, ಸುಮಾರು 7 ಬಗೆಯ ಎಸ್ಟಿ ಬೈಕ್ ಇದೆ. ಕೇವಲ 35 ಸಿಸಿಯ ರಾಯಲ್ ಎನ್ಫೀಲ್ಡ್ ಮೋಫಾ ಅತ್ಯಂತ ಪುಟ್ಟ ಬೈಕ್ ಆದ್ರೆ ಹಾರ್ಲೆ ಡೇವಿಡ್ಸನ್ ಲೇಟೆಸ್ಟ್ ಬ್ರ್ಯಾಂಡ್ ನದ್ದಾಗಿದೆ. ಇವತ್ತಿಗೂ ಈ ಎಲ್ಲಾ ಬೈಕ್ಗಳು ಒಂದೇ ಕಿಕ್ಗೆ ಸ್ಟಾರ್ಟ್ ಆಗುತ್ತೆ. ಅಂತಹ ಸೂಪರ್ ಕಂಡೀಷನ್ ನಲ್ಲಿ ಇರುವುದರ ಜೊತೆಗೆ ಸಾಕಷ್ಟು ಇವೆಂಟ್ ಗಳಲ್ಲೂ ಇವು ಭಾಗಿಯಾಗಿವೆ. ಪ್ರತಿಯೊಂದು ವಾಹನದ ವಿಮೆ ಅಪ್ ಟು ಡೇಟ್ ಆಗಿದ್ದು ರಸ್ತೆಗಿಳಿದರೆ ಸಾಕು ಎಲ್ಲರ ಕಣ್ಣು ಕುಕ್ಕುತ್ತೆ. ಈಗಲೂ ಸಂಜೆ ಆದ್ರೆ ಹೊಸದೊಂದು ಬೈಕ್ ಆಯ್ಕೆ ಮಾಡಿಕೊಂಡು ರೈಡ್ ಹೊಡೆದು ಬರ್ತಾರೆ. ವೀಕೆಂಡ್ ಬಂದ್ರೆ ಲಾಂಗ್ ರೈಡ್ ನಲ್ಲಿ ತನ್ನ ಇಷ್ಟದ ಬೈಕ್ಗೆ ಊರೂರು ತೋರಿಸಿ ಬರ್ತಾರೆ. ಇದೊಂದು ಕಾಸ್ಟ್ಲಿ ಹ್ಯಾಬಿಟ್. ಈ ಬೈಕ್ ಗಳ ಸ್ಪೇರ್ ಪಾರ್ಟ್ ಗಳು ಹಾಳಾದ್ರೆ ಸಿಗೋದು ಅಷ್ಟು ಸುಲಭವಲ್ಲ. ಹಾಗಂತ ರೋಷನ್ಗೆ ತನ್ನ ಹವ್ಯಾಸದ ಬಗ್ಗೆ ಪ್ರೀತಿ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಹೊಸದಾಗಿ ಕಟ್ಟಿಸಿರುವ ಮನೆಯ ಆವರಣದಲ್ಲಿ ಇವಕ್ಕೊಂದು ಸುಂದರ ಶೆಡ್ ನಿರ್ಮಿಸುವ ಪ್ಲಾನ್ ಅನ್ನು ಹಾಕಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.